ಇಂದು ರಷ್ಯಾ ಉಕ್ರೇನ್ ದಾಳಿಯ 7ನೆಯ ದಿನವಾಗಿದೆ. ರಷ್ಯಾದ ಸೇನೆ ಉಕ್ರೇನ್ನ 2ನೇ ಅತಿ ದೊಡ್ಡ ನಗರ ಖಾರ್ಕಿವ್ಗಿಂತ ಮುಂದೆ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಕದನ ವಿರಾಮದ ಬಗ್ಗೆ ಅರ್ಥಪೂರ್ಣ ಮಾತುಗಳು ಪ್ರಾರಂಭವಾಗುವ ಮೊದಲು ರಷ್ಯಾ ಉಕ್ರೇನ್ ನಗರಗಳ ಮೇಲೆ ಬಾಂಬ್ ದಾಳಿ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಉಕ್ರೇನ್ ಅಧ್ಯಕ್ಷ ವೋಲೋಡಿಮೈರ್ ಝೆಲೆನ್ಸ್ಕಿ ಹೇಳಿದರು. ಈ ವಾರದ ಮೊದಲ ಸುತ್ತಿನ ಮಾತುಕತೆಯು ಪರಿಣಾಮಕಾರಿಯಾಗಿಲ್ಲ ಎಂದು ಹೇಳಿದರು. ಸಂದರ್ಶನವೊಂದರಲ್ಲಿ ಝೆಲೆನ್ಸ್ಕಿ ರಾಷ್ಟ್ರದ ವಾಯುಪಡೆಯನ್ನು ತರಲು ಹಾರಾಟ ರಹಿತ ವಲಯಗಳನ್ನು ಸ್ಥಾಪಿಸುವಂತೆ ನ್ಯಾಟೋ ಸದಸ್ಯರನ್ನು ಒತ್ತಾಯಿಸಿದರು. ಈ ಕಠಿಣ ಸಮಯದಲ್ಲಿ ಉಕ್ರೇನ್ಗೆ ಸಹಾಯ ಮಾಡುವ ಮೂಲಕ ನ್ಯಾಟೋ ದೇಶಗಳು ಯುದ್ಧಕ್ಕೆ ಜಿಗಿಯುವುದಿಲ್ಲ, ಆದರೆ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲು ಅವರು ಕೆಲಸ ಮಾಡುತ್ತಾರೆ ಎಂದು ಹೇಳಿದರು. ಝೆಲೆನ್ಸ್ಕಿ ಹಿಂದೆ ಉಕ್ರೇನ್ ರಾಜಧಾನಿಯನ್ನು ತೊರೆಯಲು ನಿರಾಕರಿಸಿದ್ದರು. ತನ್ನ ದೇಶವನ್ನು ನ್ಯಾಟೋದಲ್ಲಿ ಸೇರಿಸದಿದ್ದರೂ ಆ ಎಲ್ಲ ದೇಶಗಳಿಂದ ಭದ್ರತೆಯ ಬಲವಾದ ಖಾತರಿಯ ಅಗತ್ಯವಿದೆ ಎಂದು ಅವರು ಹೇಳಿದರು. ರಷ್ಯಾದೊಂದಿಗಿನ ಹೆಚ್ಚಿನ ಮಾತುಕತೆಯ ನಂತರ ಝೆಲೆನ್ಸ್ಕಿ ರಾಯ್ಟರ್ಸ್ ಮತ್ತು ಸಿಎನ್ಎನ್ಗೆ ರಷ್ಯಾ ಕನಿಷ್ಠ ಜನರ ಮೇಲೆ ಬಾಂಬ್ ದಾಳಿ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ನಂತರ ಮಾತುಕತೆಯ ಮೇಜಿನ ಬಳಿ ಕುಳಿತುಕೊಳ್ಳಬೇಕು ಎಂದು ಹೇಳಿದರು.